ಪ್ರಿಯರೇ, ನಾನು ಫಾದರ್ ಒನಿಲ್ ಡಿಸೋಜ, ಮಂಗಳೂರು ಧರ್ಮ ಪ್ರಾಂತ್ಯಕ್ಕೆ ಸಂಬಂಧಪಟ್ಟವನು. ಕಳೆದ ಕೆಲವು ದಿನಗಳಿಂದ ನಮ್ಮ ರಾಜ್ಯದಲ್ಲಿ ಹಿಂದುಳಿದ ಆಯೋಗದ ವತಿಯಿಂದ ಒಂದು ಸಮೀಕ್ಷೆ ನಡೆಯುತ್ತಾ ಉಂಟು. ಈ ಸಮೀಕ್ಷೆಯ ಬಗ್ಗೆ ಹಲವಾರು ಗೊಂದಲಗಳಿದ್ದವು. ಇನ್ನೂ ಕೂಡ ಅಂಥವು ಇದ್ದ ಹಾಗೇ ಕಾಣ್ತಾ ಇವೆ. ಆದರೂ ಕೂಡ ಈ ಸಮೀಕ್ಷೆ ಈಗಾಗಲೇ ಆರಂಭ ಆಗಿದ್ದು ಇನ್ನೂ ಕೂಡ ಮುಂದಿನ ಕೆಲವು ದಿನಗಳಲ್ಲಿ ಇದು ನಡೆಯಲಿಕ್ಕೆ ಇವೆ. ಆದ್ದರಿಂದ ಈ ಸಂದರ್ಭದಲ್ಲಿ ಈ ಸಮೀಕ್ಷೆಗೆ ಸಂಬಂಧಪಟ್ಟಂಥ ಎರಡು ವಿಚಾರಗಳನ್ನು ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಇದಕ್ಕಾಗಿ ಶ್ರೀಯುತ ಐವನ್ ಡಿಸೋಜರವರು, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ಅವರನ್ನು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಅವರು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಯಾವಾಗಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಯಾಗಿ ಇರುವಂಥವರು ಹಾಗೂ ವಿಧಾನಸಭೆಯಲ್ಲಿ ಹಾಗೂ ಜನರೊಂದಿಗೆ ಸದಾ ಬೆರೆಯುವಂಥ ವ್ಯಕ್ತಿ ಐವನ್ ಡಿಸೋಜರವರ ಆಗಿದ್ದಾರೆ. ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಐವನ್ ಡಿಸೋಜರವರೇ, ಈ ಸಮೀಕ್ಷೆ ಪ್ರಸ್ತುತ ನಡೆಯುವಂಥದ್ದು ಹಿಂದುಳಿದ ಆಯೋಗ ವತಿಯಿಂದ. ಈ ಸಮೀಕ್ಷೆಯ ಉದ್ದೇಶ ಏನು? ಫಾದರ್, ಇದು ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸಮೀಕ್ಷೆ ಮಾಡ್ತಕ್ಕಂಥದ್ದು ರಾಜ್ಯದ ಜನತೆಯ ಶೈಕ್ಷಣಿಕ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಯಾವ ರೀತಿ ರಾಜ್ಯದ ಜನತೆಯ ಎಲ್ಲ ವರ್ಗಗಳ ಜನರ ಜನಜೀವನ ಹೇಗಿದೆ, ಯಾವ ವರ್ಗಕ್ಕೆ ಏನು ಕಾರ್ಯಕ್ರಮವನ್ನು ಮುಂದೆ ನಾವು ತೆಗೆದುಕೊಳ್ಳಬಹುದು, ರಾಜ್ಯದ ಸಂಪತ್ತನ್ನು ಒಟ್ಟು ಸಂಪತ್ತನ್ನು ವಿಂಗಡಣೆ ಮಾಡುವಾಗ ಯಾವ ಯಾವ ಕಾರ್ಯಕ್ರಮಗಳು ಯಾವ ಯಾವ ಸಮುದಾಯಗಳಿಗೆ ನೀಡಬೇಕು ಅಂತ ಹೇಳುವ ಉದ್ದೇಶದಿಂದ ರಾಜ್ಯದ ಎಲ್ಲ ಜನರ ಎಲ್ಲ ಏಳಿಗೆಗಳನ್ನು ಬಯಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಬೇಕಾದಂತಹ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವ ಉದ್ದೇಶದಿಂದ 10 ವರ್ಷಗಳ ಹಿಂದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಮೀಕ್ಷೆಯನ್ನು ಮಾಡಲಾಗಿತ್ತು. ಅದರ ನಂತರ ಆ ಸಮೀಕ್ಷೆ ಮಾಡಿತ್ತು. ನಮ್ಮ ಸರ್ಕಾರ ಮತ್ತೆ ಮುಂದೆ ಅಧಿಕಾರಕ್ಕೆ ಬರಲಿಲ್ಲ. ಮತ್ತೆ ಸಮ್ಮಿಶ್ರ ಸರ್ಕಾರ ಬಂತು. ಅದರ ನಂತರ ಮತ್ತೆ BJP ಸರ್ಕಾರ ಬಂತು. ಮತ್ತೆ ಈಗ ಪುನಃ ನಮ್ಮ ಸರ್ಕಾರ ಬಂದಾಗ ಹಿಂದೆ ಮಾಡಿದಂಥ 10 ವರ್ಷದ ಹಿಂದೆ ಮಾಡಿದಂಥ ಸಮೀಕ್ಷೆನ ನಾವು ಅದನ್ನು ಸಚಿವ ಸಂಪುಟದ ಮುಂದೆ ಇಟ್ಟು ಅದನ್ನು ತೆಗೆದುಕೊಂಡು ಮುಂದೆ ಅದನ್ನು ಜಾರಿಗೆ ತರಬೇಕು ಅಂದಾಗ ಎಲ್ಲ ಕಡೆಯಿಂದ ಕೂಗು ಬಂತು. ಏನು ಅಂತ ಹೇಳಿದರೆ, ಅದು ಔಟ್ಡೇಟೆಡ್ ಆಯಿತು. 10 ವರ್ಷದ ಹಿಂದೆ ಸಂಗ್ರಹಿಸಿದಂಥ ಮಾಹಿತಿ ಈಗಲೂ ಹಾಗೆ ಇರೋದಿಲ್ಲ, ಬದಲಾವಣೆಗಳಾಗಿದ್ದಾವೆ ಅಂತ ಹೇಳಿದರು. ಕೆಲವರು ಹೇಳಿದ್ರು ನಮ್ಮ ಮನೆಗೆ ಬರಲಿಲ್ಲ, ಮಾಹಿತಿಯೇ ಸರಿ ಇಲ್ಲ ಅಂತ ಹೇಳಿದರು. ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಈ ಒಂದು ಸಮೀಕ್ಷೆಯನ್ನು ಮಾಡಬೇಕು ಅಂತ ಹೇಳೋದು ತೀರ್ಮಾನ ತೆಗೆದುಕೊಂಡು ಸಚಿವ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಂಡು ಈಗ ಇದೇ ತಿಂಗಳ ಅಂದರೆ ಮೊನ್ನೆ 22ರಿಂದ ಪ್ರಾರಂಭ ಆಗಿದೆ. ಮುಂದಿನ ತಿಂಗಳು 8ರವರೆಗೆ ಆ ಸಮೀಕ್ಷೆ ನಡೆಯುತ್ತದೆ. ಆ ಸಮೀಕ್ಷೆಯಲ್ಲಿ ಉದ್ದೇಶ ಇರುವಂತಹದ್ದು ಜನರ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಸಾಮಾಜಿಕ ಜನಜೀವನ ಹೇಗಿದೆ, ಯಾವ ಧರ್ಮಕ್ಕೆ ಎಷ್ಟು ಜನಸಂಖ್ಯೆ ಇದೆ, ಯಾವ ರೀತಿಯ ಕಾರ್ಯಕ್ರಮಗಳು ನಮ್ಮ ಸರ್ಕಾರ ಮಾಡಬೇಕು ಅಂತ ಹೇಳುವಂಥದ್ದು. ಒಟ್ಟು ಉದ್ದೇಶ ಕರ್ನಾಟಕ ರಾಜ್ಯದ 6.5 ಕೋಟಿ ಜನರಿಗೂ ರಾಜ್ಯದ ಸಂಪತ್ತು ಮುಟ್ಟಬೇಕು, ಅವರಿಗೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮುಖ್ಯವಾಹಿನಿಗೆ ತರಬೇಕು, ಯಾವ ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ರಾಜ್ಯದ ಸಂಪತ್ತನ್ನು ಹಂಚಿಕೊಡಬೇಕು, ಯಾವ ಯೋಜನೆಗಳು ಜಾರಿಗೆ ತರಬೇಕು, ಇದು ಅದರಲ್ಲಿರುವಂಥ ಮುಖ್ಯ ಅಂಶ. ಆಗ ಈ ಉದ್ದೇಶಕ್ಕೋಸ್ಕರ ಇವತ್ತು ಸಮೀಕ್ಷೆ ನಡೀತಾ ಇದೆ. ಮನೆ ಮನೆಗೆ ಸಮೀಕ್ಷೆ ಮಾಡುವಂಥ ಶಿಕ್ಷಕರು ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, PDOಗಳಿರ್ಬೋದು, ಮನೆ ಮನೆಗೆ ಹೋಗಿ ಮಾಹಿತಿಯನ್ನು ಸಂಗ್ರಹ ಮಾಡಿ ಆ ಮಾಹಿತಿಯನ್ನು ಈಗ ಕೋರ್ಟಿನ ಆದೇಶ ಆಗಿದೆ, ಹಿಂದುಳಿದ ವರ್ಗದ ಆಯೋಗದ ಜೊತೆಯಲ್ಲಿ ಅದು ಇದ್ದು ಮುಂದೆ ಅದನ್ನು ಸರ್ಕಾರ ಜಾರಿಗೆ ತಂದು ಜನರ ಜೀವನಕ್ಕೆ ಎಲ್ಲಿಯ ಒಂದು ಕಡೆ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಒಂದು ಬದ್ಧತೆಯ ಆಧಾರದಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಮತ್ತು ಮುಂದುಳಿದ ವರ್ಗಗಳ ಬೆಂಬಲಕ್ಕಾಗಿ ಎಲ್ಲ ಸಮುದಾಯದ ಎಲ್ಲ ವರ್ಗಗಳ ಜನರಿಗೆ ಸಮಾಜದಲ್ಲಿ ಮಾನ್ಯತೆ ಸಿಗಬೇಕು, ನ್ಯಾಯ ಸಿಗಬೇಕು, ಅವರವರಿಗೆ ಏನೇನು ಸಿಗಬೇಕು, ಅವರವರ ಸಮುದಾಯಕ್ಕೆ ಏನೇನು ಸಿಗಬೇಕೋ ಅದು ಸಿಗಬೇಕು ಅಂತೇಳಿ ಉದ್ದೇಶದಿಂದ ಈ ಒಂದು ಸಮೀಕ್ಷೆ ನಡೀತಾ ಇದೆ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ, ರಾಜ್ಯದ ಎಲ್ಲ ಜನರು ಇದರಲ್ಲಿ ಭಾಗಿಗಳಾಗಬೇಕು. ಮತ್ತು ಇದು ಏನು ಸಂಪತ್ತನ್ನು ತೆಗೆದುಕೊಂಡು ಹೋಗ್ತಾರೆ ಮತ್ತು ಬೇರೆ ಬೇರೆ ಉದ್ದೇಶಗಳಿಗಾಗಿ ಮಾಡ್ತಾರೆ ಮತ್ತು ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳುವಂಥ ಸುಳ್ಳು ಸುದ್ದಿಗಳನ್ನು ಹರಡಿಸ್ತಾರೆ. ಹಾಗಾಗಿ ಎಲ್ಲರೂ ತನ್ನ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ತನ್ನನ್ನು ತಾನು ಗುರುತಿಸಿಕೊಳ್ಳಬೇಕು. ಪ್ರತ್ಯೇಕವಾಗಿ ಹೇಳಬೇಕಾದ್ರೆ ಫಾದರ್, ಈ ಸಮಿತಿಯ ಈ ಒಂದು ಸಮೀಕ್ಷೆಯಲ್ಲಿ 60 ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿದ್ದಾರೆ. ಅದು ಮೊದಲಿನ 40 ಪ್ರಶ್ನೆಗಳು
ವೈಯಕ್ತಿಕವಾಗಿ ಒಂದು ವ್ಯಕ್ತಿಯ ಕುಟುಂಬದ ಬಗ್ಗೆ, ಅವನ ಜೀವನದ ಬಗ್ಗೆ, ಅವರ ಎಜುಕೇಷನ್ ಬಗ್ಗೆ, ಅವರು ಯಾವ ಕೃಷಿ ಮಾಡ್ತಾರೆ, ಮನೆ ಎಷ್ಟು ದೂರ ಇದೆ, ಯಾವ ಪ್ರದೇಶದಲ್ಲಿದ್ದಾರೆ, ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಸರ್ಕಾರಿ ಜಾಬಲ್ಲಿ ಯಾರು ಸಿಕ್ಕಿದ್ದಾರಾ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರಿಗೇನೋ ಸಹಾಯ ಮಾಡುವವರಿದ್ದಾರಾ, ಸರ್ಕಾರದ ಯೋಜನೆಗಳೇನಾದರೂ ತಲುಪಿದೆಯಾ ಅಥವಾ ಯಾವ ರೀತಿ ಅವರು ಸಮಾಜದಲ್ಲಿ ಮುಂದೆ ಬರುವಂಥ ಪ್ರಯತ್ನಗಳು ಮಾಡ್ತಾರೆ, ವಿದ್ಯಾಭ್ಯಾಸಕ್ಕಾಗಿ ಏನು ಮಾಡ್ತಾರೆ, ಸ್ಕಾಲರ್ಶಿಪ್ ಸಿಕ್ಕಿದೆಯಾ, ಇದೆಲ್ಲ ಪ್ರಶ್ನೆಗಳು 1 ರಿಂದ 40ರವರೆಗೆ ಇದೆ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಫಾದರ್ ಮೊದಲನ 8ರಲ್ಲಿ ಕಾಲಮ್ ನಂಬರ್ 8ರಲ್ಲಿ ನೀವು ಯಾವ ಧರ್ಮಕ್ಕೆ ಸೇರಿದವರು ಅಂತ ಕೇಳಿದ್ದಾರೆ. ನಾನು ನನ್ನ ಉದ್ದೇಶ ನಾನು ಕ್ರೈಸ್ತ ಸಮುದಾಯದವನಾಗಿ ನನ್ನ ವಿನಂತಿ ಏನು ಅಂದರೆ, ನಾವು ಕಾಲಮ್ ನಂಬರ್ 8ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಪಾರ್ಸಿ, ಸಿಖ್, ಜೈನು ಈ ರೀತಿ ಇದೆ. ನಾವು ಕ್ರೈಸ್ತ ಧರ್ಮದವರು ಅಂತ ನಾವು ಐಡೆಂಟಿಫೈ ಮಾಡಿಕೊಳ್ಬೇಕು. ನಾವು ಕ್ರೈಸ್ತ ಧರ್ಮದವರೆಲ್ಲರೂ, ಅದು ಬೇರೆ ಬೇರೆ ಡಿನಾಮಿನೇಷನ್ ಇರ್ಬೋದು, ರೋಮನ್ ಕ್ಯಾಥಲಿಕ್ ಇರ್ಬೋದು, ಪ್ರೊಟೆಸ್ಟೆಂಟ್ ಇರ್ಬೋದು, ಪೆಂಟಕೋಸ್ಟ್ ಇರ್ಬೋದು, ಆರ್ಥೋಡಾಕ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಸಮುದಾಯದವರು ನಮ್ಮಲ್ಲಿ ಇರ್ಬೋದು, ಅದೆಲ್ಲ ಸಬ್ ಕಾಸ್ಟ್ ಇರ್ಬೋದು. ಆದರೆ ಜಾತಿ ಬಂದಾಗ, ಧರ್ಮ ಬಂದಾಗ, ಧರ್ಮ ಯಾವುದು ಕೇಳಿದ್ರೆ ಕ್ರೈಸ್ತ ಧರ್ಮ. ಕ್ರೈಸ್ತರನ್ನು ಯಾರು ನಂಬ್ತಾರೋ ಅವರೆಲ್ಲರೂ ಕ್ರೈಸ್ತರು. ನಾವು ಫಸ್ಟ್ ಕ್ರೈಸ್ತ ಧರ್ಮದವರು ಅಂತ ಐಡೆಂಟಿಫೈ ಮಾಡಿಕೊಳ್ಬೇಕು. ಸಬ್ ಧರ್ಮಗಳು ನೀವು ಬೇಕಾದ್ರೆ ಬರೆಯೋದು ಇರ್ಬೋದು, ಅದೇನು ಕಂಪಲ್ಸರಿ ಅಲ್ಲ. ನಾವು ಕ್ರೈಸ್ತ ಧರ್ಮದವರು ಅಂತ ಗುರುತಿಸಿದ್ರೆ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ಸರ್ಕಾರದ ಗಮನಕ್ಕೆ ಬರ್ತದೆ. ಸರ್ಕಾರದ ಗಮನಕ್ಕೆ ಬಂದ್ರೆ ಸರ್ಕಾರದವರು ನಾಳೆ ಏನು ನಮಗೆ ಡ್ಯೂ ಶೇರ್ ಇರಬೇಕು, ಈಗ 10 ರೂಪಾಯಿ ಇದ್ರೆ ನಮಗೆ ಎಷ್ಟು ಕೊಡಬೇಕು ಅಂತ ತೀರ್ಮಾನ ಮಾಡ್ಲಿಕ್ಕೆ ಆಗ್ತದೆ. ನಮ್ಮ ಜನಸಂಖ್ಯೆ ನಾವು ತೋರಿಸದೇ ಇದ್ರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಮುಂದೆ ಏನು ಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ಲಿಕ್ಕೆ ಆಗತ್ತೆ. ನಮ್ಗೆ ಉದ್ಯೋಗ ಕೊಡ್ಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ. ಇದೆಲ್ಲವೂ ತೀರ್ಮಾನ ಮಾಡಬೇಕಾದ್ರೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ನಾವು ಸರ್ಕಾರದ ಮುಂದೆ ತಿಳಿಸಬೇಕಾಗಿದೆ. ಹಾಗಾಗಿ ಯಾವುದೇ ರೀತಿಯ ಶಂಕೆ ಮಾಡದೆ, ಯಾವುದೇ ರೀತಿಯಲ್ಲಿ ಒಂದು ಏನು ನನಗೆ ಇದಾಗ್ತದ ಅಂತ ಹೇಳುವಂಥ ಹೆದರಿಕೆ ಇಲ್ಲದೆ ನೇರವಾಗಿ ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು. ಮನೆಗೆ ಬಂದಾಗ ಮನೆಯ ಯಜಮಾನರು ಯಾರು ಇರ್ತಾರೆ, ಯಜಮಾನರು ಇಲ್ಲದಿದ್ರು ಯಾರು ತಿಳುವಳಿಕಿದ್ದಾರೆ ಅವರು ಮನೆಯಲ್ಲಿ ಇದ್ದು ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನರ ಹೆಸರು ಇದೆ ಅಷ್ಟು ಹೆಸರನ್ನ ತಾವು ದಾಖಲು ಮಾಡ್ತೀರಿ. ಜೊತೆಯಲ್ಲಿ 6 ವರ್ಷಕ್ಕಿಂತ ಕಡಿಮೆ ಇದ್ದವರು ಕೆಲವು ಹೆಸರು ದಾಖಲು ಆಗದೇ ಇದ್ರೆ ಅವರ ಏನು ಆಧಾರ್ ಕಾರ್ಡನ್ನು ಮಾಡಿಸಬೇಕು. ಆಧಾರ್ ಕಾರ್ಡ್ ಮಾಡಿಸಿದ್ದು ರಸೀದಿದ್ರೂ ಸಾಕು, ಮಾಡಿ ನಮ್ಮ ಕುಟುಂಬದಲ್ಲಿರುವ ಎಲ್ಲ ಜನರ ಲೆಕ್ಕವನ್ನ ಈ ಒಂದು ಸಮೀಕ್ಷೆ ಮುಂದೆ ಕೊಡಬೇಕು. ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಶಿಕ್ಷಣ ಎಷ್ಟಿದೆ. ನಾವು ಮೂಲತಃ ಕ್ರೈಸ್ತ ಸಮುದಾಯದವರು ಕೃಷಿಕರು, ಕೂಲಿ ಕಾರ್ಮಿಕರು, ಬೇರೆ ಬೇರೆ ಕಸುಬುಗಳಲ್ಲಿದ್ದಾರೆ. ಸಮಾಜದಲ್ಲಿರುವ ಎಲ್ಲಾ ಕಸುಬುಗಳಲ್ಲಿಯೂ ಮೀನುಗಾರಿಕೆ ಮಾಡುವವರಿದ್ದಾರೆ, ಕಾರ್ಪೆಂಟರು ನಮ್ಮಲ್ಲಿದ್ದಾರೆ, ಎಲ್ಲ ಸಮುದಾಯ ಮನೆ ಕಟ್ಟುವುದರಿದ್ದಾರೆ, ಕಾಂಟ್ರಾಕ್ಟರ್ ಇದ್ದಾರೆ, ಎಜುಕೇಶನ್ ಇದ್ದಾರೆ. ಎಲ್ಲ ಸಮುದಾಯ ಕೂಡ ನಮ್ಮ ಕ್ರೈಸ್ತ ಸಮುದಾಯದವರು ಕೆಲಸ ಮಾಡುವವರಿದ್ದಾರೆ. ಅವರೆಲ್ಲರೂ ಅದನ್ನ ತಿಳಿಸಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಅವರಿಗೆ ಬೇಕಾದ ಅನೇಕ ಸವಲತ್ತುಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಸುಮ್ಮನೆ ಅದರಲ್ಲಿ ಅದು ಇದು ಬೇಕಾಗಿಲ್ಲ, ಯಾವ ಹಂಚಿಕೆನೂ ಬೇಕಾಗಿಲ್ಲ. ಮತ್ತು ಯಾವುದೇ ಮಾಹಿತಿ ಕೊಟ್ಟರು ಕೂಡ ಅದು ಯಾವುದೇ ಬ್ಯಾಂಕ್ಗಳಿಗೆ ಇರ್ಬೋದು, ಸರ್ಕಾರಕ್ಕೆ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಲಿಂಕ್ ಆಗೋದಿಲ್ಲ. ಇದನ್ನು ನಾನು ಮತ್ತೊಮ್ಮೆ ಹೇಳಿಕ್ಕೆ ಬಯಸ್ತೇನೆ. ಯಾವುದೇ ನೀವು ಮಾಹಿತಿ ಕೊಟ್ಟದ್ದು ಯಾವುದೇ ಒಂದು ಸಂಸ್ಥೆಗಳಿಗೆ ಲಿಂಕ್ ಆಗೋದಿಲ್ಲ. ಈಗ ನಿಮ್ಮ ಬ್ಯಾಂಕ್ ಅಕೌಂಟ್ ಮತ್ತು ಆಧಾರ್ ಹೇಗೆ ಲಿಂಕ್ ಮಾಡಿದ್ದೀರಿ ಅದೇ ರೀತಿ ಅದು ಲಿಂಕ್ ಆಗೋದಿಲ್ಲ. ಮಾಹಿತಿ ಮಾತ್ರ ನಾವು ಕೊಡುವಂಥದ್ದು. ಮಾಹಿತಿ ಕೊಡಲಿಕ್ಕೆ ಹೆದರಿಕೆ ಅವಶ್ಯಕತೆ ಇಲ್ಲ. ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಮಾಹಿತಿ ಕೊಡುವಾಗ ಅವ್ರು ಏನು ಹೇಳ್ತಾರೋ ಅದನ್ನು ಬರ್ಕೊಳ್ಳಿ, ಒತ್ತಾಯ ಮಾಡಬೇಡಿ ಅಂತ. ಒತ್ತಾಯ ಮಾಡುವಂಥದ್ದಿಲ್ಲ. ನಾನು ಮಾಹಿತಿ ಕೊಡುವುದಿಲ್ಲ ಅಂದರೆ ಕೊಡುವುದಿಲ್ಲ ಹೇಳ್ಬೋದು, ಮಾಹಿತಿ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಆದರೆ ಗೊತ್ತಿದ್ದ ಮಾಹಿತಿಯನ್ನು ನೀವು ಸ್ಪಷ್ಟವಾಗಿ ಕೊಟ್ಟರೆ ಅದು ಖಂಡಿತವಾಗಿ ನಮಗೆ ಪ್ರಯೋಜನ ಆಗ್ತದೆ. ಮತ್ತು ನಮ್ಮ ಸಮುದಾಯಕ್ಕೆ ಸರ್ಕಾರದಿಂದ ಬರುವಂತಹ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಮತ್ತು ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ತೆಗೆದುಕೊಳ್ಳಲಿಕ್ಕೆ ನಮ್ಮ ಸಮುದಾಯಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋದು ನನ್ನ ಅಭಿಪ್ರಾಯ ಫಾದರ್. ಈಗ ಈ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ನನ್ನ ಕಸಬು ಇದು ಅಥವಾ ನನ್ನ ಆದಾಯ ಇದು ಅಂತ ಹೇಳುವಾಗ ಅದಕ್ಕೆ ಸಂಬಂಧಪಟ್ಟಂಥ ಪುರಾವೆಗಳನ್ನೇನಾದರೂ ನೀಡಬೇಕಾ? ಫಾದರ್, ಕೊಡುವಂಥ ಅವಶ್ಯಕತೆನೇ ಇಲ್ಲ. ಪುರಾವೆ ಕಲೆಕ್ಷನ್ ಮಾಡುವಂಥ ಸಮೀಕ್ಷೆ ಇದು ಅಲ್ಲ. ಇದು ಏನು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಲ್ಲ. ಜನರಿಗೆ ಮನೆಗೆ ಹೋಗುದು, ಮನೆಯ ಸ್ಥಿತಿ ಹೇಗಿದೆ, ಯಾವ ಗುಡಿಸಲಿನಲ್ಲಿದ್ದಾರಾ, ಸ್ವಂತ ಮನೆಯಲ್ಲಿದ್ದಾರಾ, ಬಾಡಿಗೆ ಮನೆಯಲ್ಲಿದ್ದಾರಾ, ದಿನಕ್ಕೆ ಸಂಬಳ ಎಷ್ಟು ಬರ್ತದೆ, ಅವರ ಜನಜೀವನ ಹೇಗಿದೆ, ಏನು ಕಸುಬು ಮಾಡ್ತಾರೆ, ಇದು ತಿಳಿದುಕೊಳ್ಳುವಂಥ ಪ್ರಯತ್ನ. ಹಾಗಾಗಿ ಯಾವುದೇ ವಿಚಾರವನ್ನು ಲಿಂಕ್ ಮಾಡೋ ಪ್ರಶ್ನೆ ಇಲ್ಲ, ದಾಖಲೆ ಕೊಡುವಂಥ ಪ್ರಶ್ನೆ ಇಲ್ಲ. ನೀವು ಹೇಳಿದಂಥ ಮಾಹಿತಿಯನ್ನು ಅವರು ಬಡ್ಕೊಂಡು ಆ್ಯಪ್ ಮೂಲಕ ಅದನ್ನು ದಾಖಲು ಮಾಡ್ತಾರೆ ಮತ್ತು ಅದಕ್ಕೆ ಸರ್ಕಾರಕ್ಕೆ ಮುಟ್ಟಿಸ್ತಾರೆ. ಹಾಗಾಗಿ ಇದರಿಂದ ಯಾವುದೂ ತೊಂದರೆಗಳು ಬರೋದಿಲ್ಲ. ಹಾಗಾಗಿ ಈ ಜಾತಿಗಳ ಒಂದು ಏನು ಕಾಲಮ್ ಇದೆ ಅದರಲ್ಲಿ 261ರಲ್ಲಿ ಕ್ರಿಶ್ಚಿಯನ್ ಅಂತ ಇದೆ. ನೀವು ಯಾವ ಜಾತಿಗೆ ಸೇರಿದವರು, ಧರ್ಮ
ಕ್ರಿಶ್ಚಿಯನ್, ಹೌದು. ಜಾತಿ ಯಾವುದು ಕೇಳಿದ್ರು ನನ್ನ ಜಾತಿ ಕ್ರೈಸ್ತರು ಅಂತ ಬರೆದ್ರೆ ಖಂಡಿತವಾಗಿ ನಮ್ಮ ಸಮುದಾಯಕ್ಕೆ ಹೆಚ್ಚು ಪ್ರಯೋಜನ ಆಗ್ತದೆ. ಹಾಗಾಗಿ ಯಾರು ಎಲ್ಲ ಈ ವಿಡಿಯೋ ನೋಡ್ತಾರೆ ಅವ್ರಿಗೆ ವಿನಂತಿ ಮಾಡ್ತೇನೆ, ಯಾವ ಹೆದರಿಕೆ ಮಾಡೋದು ಬೇಡ. ನಾವೆಲ್ಲರೂ ಕ್ರೈಸ್ತರು ಅಂತ ನಾವು ಧೈರ್ಯವಾಗಿ ಹೇಳಬೇಕು, ನೋಂದಾವಣಿ ಮಾಡಬೇಕು. ಮತ್ತು ಈ ನೋಂದಾವಣಿ ಕ್ರೈಸ್ತರು ಅಂತ ಹೇಳಿದ ಮಾತ್ರಕ್ಕೆ ಯಾರಾದರೂ ಕನ್ವರ್ಟ್ ಆಗಿದವರಿದ್ದರೆ SC ST ಅವರಿಗೆ ಸಂವಿಧಾನಬದ್ಧವಾಗಿ 1B ಈಗಾಗಲೇ ಸವಲತ್ತುಗಳನ್ನು ನೀಡಿದೆ ಮತ್ತು ಅದನ್ನು ಎಸ್ಟಾಬ್ಲಿಷ್ ಆಗಿದೆ. SC ST ಅವರು ಯಾವುದೇ ಸಮುದಾಯಕ್ಕೆ ಕನ್ವರ್ಟ್ ಆದರೂ ಅವರ ಮೂಲ ಬದುಕಿನಲ್ಲಿ ಅವರಿಗೆ ಸವಲತ್ತಿನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ಹೇಳೋದು ಇದು ಕೇಂದ್ರ ಸರ್ಕಾರವು ಇದು ಸ್ಪಷ್ಟಪಡಿಸಿದೆ, ರಾಜ್ಯ ಸರ್ಕಾರವು ಸ್ಪಷ್ಟಪಡಿಸಿದೆ ಮತ್ತು ಅವರಿಗೆ 1B ಅಂತ ಹೇಳುವ ಕೆಟಗರಿಯನ್ನೇ ಮಾಡಿದೆ. ಬೇರೆಯವರು ಯಾವ ಸಮುದಾಯಕ್ಕೆ ಕನ್ವರ್ಟ್ ಆದರೂ, ಈಗ ನಾನು ಎಣಿಸ್ತೀನಿ ಇನ್ನೊಬ್ಬರು ಯಾವೊಬ್ಬ ಕ್ರೈಸ್ತರ ಸಮುದಾಯಕ್ಕೆ ಕನ್ವರ್ಟ್ ಆದರೆ ಅವರು 3B ಗ್ರೂಪಿಗೆ ಬರ್ತಾರೆ. ಓಕೆ, 3B ಗ್ರೂಪ್ನಲ್ಲಿ ಏನೇನು ಸವಲತ್ತು ಉಂಟೋ ಆ ಸವಲತ್ತೇ ಅವರಿಗೆ ಸಿಗ್ತದೆ ವಿರಹ ಅವರು ನಾನು ಲಿಂಗಾಯತು, ನಾನು ಕುರುಬರು, ನಾನು ಈ ಸಮುದಾಯದಿಂದ ಬಂದವನು ಅಂತ ಹೇಳಿ ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ ಅಂತ ಆಗಬಾರ್ದು. ಯಾವ ಸಮುದಾಯಕ್ಕೆ ಅವನು ಸೇರ್ತಾನೋ ಆ ಸಮುದಾಯ, ಕ್ರೈಸ್ತ ಸಮುದಾಯಕ್ಕೆ ಸೇರಿದರೆ ಅವರು 3Bಯ ಸವಲತ್ತುಗಳನ್ನೇ ಪಡೆಯಲಿಕ್ಕೆ ಅವರಿಗೆ ಅರ್ಹತೆ ಹೊರತು ಹಿಂದಿನ ಸಮುದಾಯದವನು ಇದ್ದ ಜಾತಿಯಿಂದ ಅವನಿಗೆ ಪಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ 3B ಗ್ರೂಪ್ನಲ್ಲಿ ಬರ್ತಾರೆ. ಹಾಗಾಗಿ ಕನ್ವರ್ಟ್ ಆದವರು ಕನ್ವರ್ಟ್ ಅಂತ ಹೇಳುವ ಪ್ರಶ್ನೆ ಇಲ್ಲ, ಅವರು ಕ್ರೈಸ್ತರು ಬಂದರೆ 3Bಗೆ ಬರ್ತಾರೆ. ಹಾಗೆ ಕ್ರೈಸ್ತ ಧರ್ಮವನ್ನು ಅವರು ಕ್ರೈಸ್ತರು ಅಂತ ಬರೆಯುವ ಮೂಲಕ ಜನಗಣತಿಗೆ ಸಹಕಾರ ಕೊಡಬೇಕು ಅಂತ ತಮ್ಮ ಮೂಲಕ ಈ ವಿಡಿಯೋ ಮೂಲಕ ನಾನು ವಿನಂತಿ ಮಾಡಿಕೊಳ್ತೇನೆ. ಅವರಿಗೆ ಉಂಟು ಇವರಿಗೆ ಉಂಟು ಸವಲತ್ತುಗಳು ನಮಗೆ ಇಲ್ಲ ಅಂತ ಹೇಳುವುದರ ಬದಲಿಗೆ ಈ ಸಂದರ್ಭ ನಮಗೆ ಎಲ್ಲರಿಗೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ನಾವು ಕ್ರೈಸ್ತರ ಅಂತ ನಾವು ನಮ್ಮನ್ನು ನೋಂದಾಯಿಸಿಕೊಳ್ಳುವ. ನಾವು ಬಹಳಷ್ಟು ಸಲ ಹೇಳ್ತೇವೆ, ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದೇವೆ, ಲೆಕ್ಕಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ. ಈ ಸಂದರ್ಭವನ್ನು ಬಳಸಿಕೊಳ್ಳಿ. ಈ ಸಂದರ್ಭದಲ್ಲಿ ಕ್ರೈಸ್ತರು ರಾಜ್ಯದಲ್ಲಿ ಎಷ್ಟು ಮಂದಿ ಇದ್ದಾರೆ, ನಾವು ನಮ್ಮ ಸಂಖ್ಯೆಯನ್ನು ಸ್ಪಷ್ಟವಾಗಿ ನೋಂದಾವಣಿ ಮಾಡಿ ಆ ಮೂಲಕ ನಮ್ಮ ಹಕ್ಕುಗಳನ್ನು ಕೊಡಿ ಅಂತ ಕೇಳೋಣ. ನೋಂದಾವಣಿಯೇ ಮಾಡದೆ ನಾವು ಏನೂ ಹೇಳದೆ ಮತ್ತೆ ನನಗೆ ಸಿಗಲಿಲ್ಲ, ನನಗೆ ಜಾಬ್ ಸಿಗಲಿಲ್ಲ, ನನಗೆ ಒಳ್ಳೆಯ ಕಾಲೇಜುಗಳ ಸೀಟ್ ಸಿಗಲಿಲ್ಲ, ನನಗೆ ಇನ್ನೇನು ವ್ಯಾಪಾರ ಮಾಡಲಿಕ್ಕೆ ಸಾಲ ಸಿಗಲಿಲ್ಲ ಅಂತ ಹೇಳಿದರೆ ಹೇಗೆ ಆಗ್ತದೆ? ಹಾಗಾಗಿ ತಾವು ಹೇಳಿದಾಗೆ ತಾವು ಹೇಳಿ ಸರಿ ಇದೆ, ಅದು ಸಿಗಲಿಲ್ಲ ಇದು ಸಿಗಲಿಲ್ಲ ಹೇಳುವುದಕ್ಕಿಂತ ಈ ಸಂದರ್ಭದಲ್ಲಿ ಜಾಗೃತರಾಗಿ ನಾವು ನಮ್ಮ ಸಂಖ್ಯೆಯನ್ನು ಸ್ಪಷ್ಟವಾಗಿ ಸರ್ಕಾರದ ಮುಂದೆ ತರುವುದು ಉತ್ತಮ, ಇದು ಒಳ್ಳೆಯ ಅವಕಾಶ ಅಂತ ನಾನು ಹೇಳಿಕೊಳ್ತೇನೆ. ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಈ ಒಂದು ಸಮೀಕ್ಷೆ ಮಾಡುವ ಮೂಲಕ ತಾನು ಏನು ನಂಬಿಕೊಂಡು ಬಂದಂಥ ತತ್ವ ಇದೆಯೋ ತಮ್ಮ ಬದ್ಧತೆಯನ್ನು ತೋರಿಸಿ ರಾಜ್ಯದ ಏನು ಸಂಪತ್ತಿದೆ ಅದು ಸಮಾಜದ ಎಲ್ಲ ವರ್ಗಕ್ಕೂ ಹೋಗಬೇಕು ಅಂತ ಹೇಳುವಂಥ ಬದ್ಧತೆಯನ್ನು ತೋರಿಸಿದ್ದಕ್ಕಾಗಿ ಮತ್ತೊಮ್ಮೆ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಹಿಂದುಳಿದ ಆಯೋಗಕ್ಕೆ ಈ ಮೂಲಕ ಅಭಿನಂದನೆ ಸಲ್ಲಿಸಿ ಶುಭವನ್ನು ಕೋರ್ತೇನೆ. ಪ್ರಿಯರೇ, ನಿಮ್ಮೆಲ್ಲರ ಪರವಾಗಿ ಶ್ರೀಯುತ ಐವನ್ ಡಿಸೋಜರ್ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಅದೇ ಪ್ರಕಾರ ಅವರ ಭವಿಷ್ಯ ಇನ್ನೂ ಕೂಡ ತುಂಬ ಉಜ್ವಲ ಆಗಲಿ, ಅವರ ಮುಖಾಂತರ ರಾಜ್ಯಕ್ಕೆ ನಮ್ಮ ಸಮುದಾಯಕ್ಕೆ ಕೂಡ ಒಳಿತಾಗಲಿ ಅಂತ ಬಯಸುತ್ತಾ ದೇವರ ಆಶೀರ್ವಾದಗಳನ್ನು ಐವನ್ ಡಿಸೋಜ ನಿಮ್ಮ ಮೇಲೆ ಕೋರುತ್ತೇನೆ. ಥ್ಯಾಂಕ್ ಯು.